ಕಾಂಗ್ರೆಸ್ನ ಅಪಪ್ರಚಾರ ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಜನ ಬಿಜೆಪಿ ಹಾಗೂ ಮೋದಿಯ ಕಾರ್ಯಶೈಲಿಗೆ ಮತ ಹಾಕಿದ್ದಾರೆ ಎಂದು ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನ ಪ್ರಚಾರ ಮತ್ತು ಅಪಪ್ರಚಾರದಲ್ಲಿ ಯಾವುದೇ ತಿರುಳಿಲ್ಲ. ಸಿಎಂ ಬೊಮ್ಮಾಯಿ ಮತ್ತು ಸಂಘಟನಾತ್ಮಕ ಚಟುವಟಿಕೆಯನ್ನ ಜನ ಗೆಲ್ಲಿಸಿದ್ದಾರೆ. ಜನಪರವಾಗಿರುವ ಬಿಜೆಪಿಯವರಿಗೆ ಮತದಾರ ಆಶೀರ್ವಾದ ಮಾಡಿದ್ದಾನೆ. ನಗರಾಡಳಿತ ಚುನಾವಣೆಯ ಫಲಿತಾಂಶ ಬಿಜೆಪಿಯ ಪರವಾಗಿದೆ. ಇಡೀ ರಾಜ್ಯದಲ್ಲಿ ಬಿಜೆಪಿಯ ವಾತಾವರಣ ಉತ್ತಮ ಆಗ್ತಾ ಇದೆ. ಸಮಸ್ಯೆ ಬಗೆಹರಿಸುವ ಶಕ್ತಿ ಬಿಜೆಪಿಗೆ ಇದೆ ಎಂದು ಜನ ಮತ ಹಾಕಿದ್ದಾರೆ. ಉತ್ತಮ ಆಡಳಿತ ಕೊಡಲು ಯೋಚನೆ ಮತ್ತು ಯೋಜನೆಗಳನ್ನು ಹಾಕಿಕೊಳ್ತೇವೆ. ಎಲ್ಲಾ ಮತದಾರರಿಗೆ ನಾನು ಧನ್ಯವಾದವನ್ನ ಸಲ್ಲಿಸುತ್ತೇನೆ. ಮುಂದೆ ಅತಂತ್ರ ಇರುವಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ಈ ಚುನಾವಣೆಯಲ್ಲಿ ಜೆಡಿಎಸ್ ಯಾಕೆ ಸೈಲೆಂಟ್ ಆಗಿದ್ದಾರೋ ಗೊತ್ತಿಲ್ಲ. ಜೆಡಿಎಸ್ ಸ್ಪರ್ಧೆ ಮಾಡದಿರುವಲ್ಲಿ ನಮ್ಮ ಸ್ಥಾನಗಳು ಹೆಚ್ಚಾಗಿದೆ ಎಂದರು. ನಗರ ಪಾಲಿಕೆ ಮತ್ತು ನಗರಾಡಳಿತ ಚುನಾವಣೆಗಳು ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಬರ್ತದೆ ಅನ್ನುವಂಥ ಭಾವನೆಗಳೇನಿದೆ ಅದು ಇವತ್ತು ಸತ್ಯ ಆಗಿದೆ. ಇಡೀ ರಾಜ್ಯದೆಲ್ಲೆಡೆ ಬಿಜೆಪಿಯ ವಾತಾವರಣಗಳು ಉತ್ತಮವಾಗ್ತಾಯಿದೆ. ಮತ್ತು ನಗರಾಡಳಿತದಲ್ಲಿರುವಂಥ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಇರೋದು ಭಾರತೀಯ ಜನತಾ ಪಕ್ಷಕ್ಕೆ ಅನ್ನುವಂಥದ್ದು ಮತದಾರರಿಗೆ ಮನವರಿಕೆ ಆದ ಹಿನ್ನೆಲೆಯಲ್ಲಿ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅದಕ್ಕೆ ನಾವೆಲ್ಲರೂ ತುಂಬ ಖುಷಿಯಲ್ಲಿದ್ದೇವೆ. ಕಾರ್ಯಕರ್ತರು ಈ ಸಂಭ್ರಮದ ವಾತಾವರಣವನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮವಾದ ಆಡಳಿತ ಕೊಡಲಿಕ್ಕೆ ಬೇಕಾದಂಥ ಯೋಚನೆಯನ್ನು ಮತ್ತು ಯೋಜನೆಯನ್ನು ಮಾಡ್ತೇವೆ. ಮತದಾರರಿಗೆ ತಮ್ಮ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಆಗಬಹುದಂತ ಆಸೆ ಇದೆ ನಮಗೆ. ಬಹುತೇಕ ಈ ಕ್ಲಿಯರ್ ಆಗದಿರೋ ಕಡೆ ಬಿಜೆಪಿ ಪರವಾಗಿ ಕ್ಲಿಯರ್ ಆಗುತ್ತೆ ಸ್ವಾಭಾವಿಕವಾಗಿ. ರಾಜಕಾರಣದಲ್ಲಿ ಅಲ್ಲೆಲ್ಲೋ ಒಂದೊಂದು ಸತಿ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ಟೋಟಲಿ ನಾವು ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಸ್ವಾಭಾವಿಕವಾಗಿ ಗೊತ್ತಿಲ್ಲ ನನಗೆ ಅವ್ರು ಯಾವ ಉದ್ದೇಶಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೋ ಗೊತ್ತಿಲ್ಲ ನಮಗೆ. ಆದರೆ JDS ಎಲ್ಲೆಲ್ಲಿಯೂ ಕೂಡ ಸ್ಪರ್ಧೆಗಳು ಕಡಿಮೆ ಕೊಡ್ತಿದೆ, ಅಲ್ಲಿ ನಮ್ಮ ಪರವಾಗಿ ಹೆಚ್ಚಾಗಿದೆ. ಕಾಂಗ್ರೆಸ್ಸಿಗರು ಸೇರಿದಂತೆ ಕೆಲವರು ಮಾಡುವಂಥ ಅಪಪ್ರಚಾರ ಜನರಿಗೆ ಅರ್ಥ ಆದ ಹಿನ್ನೆಲೆಯಲ್ಲಿ ಅವರ ಪ್ರಚಾರದಲ್ಲಿ ಮತ್ತು ಅಪಪ್ರಚಾರದಲ್ಲಿ ತಿರುಳಲ್ಲ ಅನ್ನುವಂಥ ಸತ್ಯ ಮನವರಿಕೆ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷದ ಪರವಾಗಿ ನರೇಂದ್ರ ಮೋದಿಯವರ ಕಾರ್ಯಶೈಲಿಗಳು, ರಾಜ್ಯದಲ್ಲಿರುವಂಥ ಬಸವರಾಜ ಬೊಮ್ಮಾಯಿಯವರ ಚಟುವಟಿಕೆ ಮತ್ತು ಒಟ್ಟು ಒಂದು ಸಂಘಟನಾತ್ಮಕವಾಗಿ ನಾವು ಮಾಡುವಂಥ ಕೆಲಸ, ಜನಪರವಾದ ನಿಲುವಿನ BJP ನಿಲುವು, ಇವೆಲ್ಲವೂ ಕೂಡ ನಮ್ಮ ಗೆಲುವಿಗೆ ಮತ್ತು ನಮ್ಮ ಉತ್ತಂಗಕ್ಕೆ ಕಾರಣ ಆಗಿದೆ.